ನಮಸ್ಕಾರ. ಯಕ್ಷ ಮಿತ್ರರು ದುಬೈ ಅರ್ಪಣೆ ಮತ್ತೊಂದು ಪುಣಂಚಿನ ಯಕ್ಷ ಸಂಭ್ರಮ 2024 ಅಮೋಘ ಯಕ್ಷಗಾನ ಪ್ರದರ್ಶನ ಸೆಪ್ಟೆಂಬರ್ 15 ಐತಾರ ಮಧ್ಯಾಹ್ನ 2:30 ಗಂಟೆಗೆ ಎಮಿರೇಟ್ಸ್ ಥಿಯೇಟರ್ ಜುಮೇರಾ ದುಬೈ ಪಾರ್ವಿನ ಸಭಾಂಗಣರು ಮಸ್ತು ಮಲ್ಲಮಟ್ಟದ ರಂಗರಂಗದ ರಂಗಸ್ಥಳ ವಿದ್ಯುದ್ದೀಪ ಅಲಂಕೃತವಾಯಿನ ರಂಗಮಂಟಪ ಜಗಮಗಿಸಿನ ವೇಷಭೂಷಣದೊಟ್ಟಿಗೆ ಗಣೇಶ್ ಭಟ್ ಹೊಸಮೂಲೆ ಮೇರ್ನ ಗಾನ ಸಾರಥ್ಯರು ಶ್ರೀಯುತ ಕಿಶೋರ್ ಗಟ್ಟಿ ಮೇರ್ನ ದಕ್ಷ ನಿರ್ದೇಶನ ಊರ್ದ ಹಿರಿಯ ಒಮ್ಮೇಲ ಕಲಾವಿದರು ಅಂಚನೆ ಯಕ್ಷಮಿತ್ರರು ತಂಡದ ಹಿರಿಯ ಪ್ರಬುದ್ಧ ಯಕ್ಷ ಕಲಾವಿದರ ರಚನೆ ಬಾಲ ಕಲಾವಿದರನ್ನ ಒಟ್ಟು ಸೇರಿಗಡೆ ಬಪ್ಪನಾಡು ಪುರವಸನಿ ಶ್ರೀ ದುರ್ಗಮೇಶನಪ್ಪನ ಪುಣ್ಯ ಕಥೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಮೊದಲ ಹೆಚ್ಚಿನ ಸಂಖ್ಯೆಯ ಕುಟುಂಬ ಸಮೇತರಾದ ಮೇಲೆ ಶ್ರೀಯುತ ಕೃಷ್ಣ ಪ್ರಸಾದ್ ರಾವ್ ಸುರತ್ಕಲ್ ಮೇರ್ನ ಸುಮಧ ಕಂಠಿತ ಭಾಗವತ ಜೊತೆಗೆ ಶ್ರೀಯುತ ರಾಧಾಕೃಷ್ಣ ನಾವಾಡ ಮೇರ್ನ ಪಪ್ಪ ಬ್ಯಾರಿ ಅಂಚನೆ ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರ್ ಮೇರ್ನ ಶ್ರೀದೇವಿ ಅಂಚನೆ ವಿಶೇಷ ಆಕರ್ಷಣೆಯಾದ 7 ಜಲದುರ್ಗೆಯರ್ನ ಉದ್ಭವದ ಅದ್ಭುತ ದೃಶ್ಯ ಸಂಯೋಜನೆ ಐತೊಟ್ಟಿಗೆ ಶ್ರೀಯುತ ಕಿಶೋರ್ ಗಟ್ಟಿ ಯಕ್ಷಗುರು ದುಬೈ ಮೇರ್ನ ಅಬ್ಬರದ ಹುಲಿಗಣ ರಂಗ ಪ್ರವೇಶ ಉಯರಮರ ಪೊಚ್ಚಿ ಮರಪ್ಪೆ ನಿರಾಶ ರಾವಚ್ಚಿ ಬಂದಿದೆ ಮಳೆ ಬಂದಿದೆ ಸೆಪ್ಟೆಂಬರ್ 15 ಐತಾರ 2:30 ಗಂಟೆಗೆ ಸರಿಯಾದ ಎಮಿರೇಟ್ಸ್ ಥಿಯೇಟರ್ ಜುಮೇರಾ ಭಲೆ ಬಲೆ ಬಲೆ ಯಕ್ಷಗಾನ ಯಕ್ಷ ಸಂಭ್ರಮನು ಪರ್ಲುಮಲ್ತು ಕೋರ್ಕ ಯಾಂದಿಕ್ಲ ಪ್ರೀತಿದ ಸಂತೋಷ್ ಶೆಟ್ಟಿ ಪಗಳಿ ದುಬೈ ಧನ್ಯವಾದ. ಯಕ್ಷಗಾನಂ ಗೆಲ್ಗಿ ಯಕ್ಷಗಾನಂ ಪಾಲ್ಗಿ ಯಕ್ಷಗಾನಂ ವಿಶ್ವಗಾನಂ ತನ ಕಾಲಿ ಉಂಚಿ ಆಜಿ ದಿನ ಮಾತ್ರ ಬಾಕಿ ಮರಪೊಚ್ಚಿ ಹೆಚ್ಚಿನ ಸಂಖ್ಯೆಯ ಕುಟುಂಬ ಸಮೇತರ ಬಲೆ ಬಪ್ಪನಾಡು ಕ್ಷೇತ್ರ ಮಾತ್ರ ಪ್ರಸಂಗನು ವೀಕ್ಷಣೆ ಮಲ್ತದು ಅಪ್ಪ ಶ್ರೀ ದುರ್ಗಾ ಪರಮೇಶ್ವರಿ ಮೇರ್ನ ಕೃಪೆಗೆ ನಮ್ಮ ಪಾತ್ರರಾಕ ಬಂದಿ ಮೂಲಕ ಭಿನ್ನಪ ಮಲ್ತೊಂದುಲ್ಲೆ ಸೋಲ್ ಮೇಲು